ವೈಯಕ್ತಿಕವಾದ ಯುದ್ಧವಾದರೂ ಸಮೂಲಾಗ್ರವಾಗಿ ಧನುಜ ಸೇನೆ ಪರಿಣಾಮವಾಗ್ತಾ ಉಂಟಲ್ಲ. ಈ ದಾನವ ಸೇನೆಯನ್ನೆಲ್ಲ ನಿರ್ಮಾಣ ಮಾಡಿದವನೇ ನಾನು. ನಿಜ. ಇದೆಲ್ಲ ನನ್ನದೇ ನಿರ್ಮಾಣ. ಸರಿ. ಆ ನನ್ನದೇ ನಿರ್ಮಾಣ ನಾಶವಾಗುತ್ತಾ ಉಂಟು. ನಾನು ನಿಮ್ಮದ್ದೇ ಅಲ್ಲವೇ? ಅಲ್ಲ, ನೀನು ನನ್ನನ್ನು ಬೇರೆಯಾಗಿ ಕಂಡಿರೆ. ಸಂಬಂಧದ ದೃಷ್ಟಿಯಿಂದ ನಿನ್ನನ್ನು ಪ್ರತ್ಯೇಕನೆಂದು ಗುರುತಿಸುವುದಲ್ಲ, ಮತ್ತೆ ತೊಡಗಿದಂತಹ ಈ ವ್ಯವಹಾರದಲ್ಲಿ ಮಾತ್ರ ನೀನು ಪ್ರತ್ಯೇಕನೇ ಆಗಿದ್ದೀಯ. ಹೇಗೆ ಪ್ರಭು? ಅನೇಕ ಮಂದಿಯನ್ನು ಯುದ್ಧಕ್ಕೆ ಕಳುಹಿಸಿದನಲ್ಲ. ನಿಜ. ಅದರಲ್ಲಿ ಎಷ್ಟೋ ಮಂದಿ ನನ್ನ ಔರಸ ಪುತ್ರರೇ ತಾನೆ. ಸತ್ಯ. ನನ್ನ ಕಳುಹಿಸಿದ ಇಂದ್ರಜಿತವನ್ನು ಸೇರಿಸಿದಂತೆ ಅವರನ್ನು ನಾನು ಕಳುಹಿಸಬಹುದು, ಕಳುಹಿಸಿದೆ. ಯಾಕಂದ್ರೆ ನಾನು ಹೆತ್ತಂತಹ ಮಕ್ಕಳು ಅವರನ್ನು ಕಳ್ಕೊಂಡೆ ಅಂತ ಆದರೆ ಅದು ನಾನು ಕಳ್ಕೊಂಡೆ ಅಂತ ಹೇಳುವುದು. ಓಹೋ, ನೀನು ನಾನು ಹೆತ್ತ ಮಗನಲ್ಲ. ನೀನಾದರೂ ಎರಡು ಮಾತುಗಳನ್ನು ಕೇಳುವುದಕ್ಕೋ ಅಲ್ಲ, ನೀನು ಬೆಳೆಯುವುದಕ್ಕೆ ಏನಾದರೂ ನಿನಗೆ ಕೊಡಮಾಡುವುದಕ್ಕೋ ನನಗೆ ಪೂರ್ಣವಾದಂತಹ ಹಕ್ಕಿದೆ. ನನ್ನನ್ನು